ಬಟ್ ನಾವು ಬ್ಲಾಗಿಂಗ್ ಮಾಡೋದು ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇನ್ನು ಬಿಟ್ಬಿಟ್ಟು ಇನ್ನು ನಾನು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ MS ಮಾಡೋಕ್ಕೆ. ಇಲ್ಲಿ ಟಾಪ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡು ನೀವೇನು ಮಾಡ್ತಾ ಇದ್ದೀರಾ? ಒಬ್ಬ ಹೌಸ್ ವೈಫ್ ಚಾನಲಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಐ ನೋ ಯು ಕ್ಲಿಯರ್ಲಿ ಜೆಲಸ್. ನನಗೆ ಇದೆಲ್ಲ ಜಸ್ಟಿಫೈ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. Hello everyone, good morning. Hello everyone, good morning. Good morning. ನಮಗೆ ಇವತ್ತು ಮಂಡೇ ಅಲ್ಲ, ನಾವು ತುಂಬ ದಿನ ವ್ಲಾಗಿಂಗ್ ಮಾಡೋದು ಸ್ಟಾಪ್ ಆಗಿತ್ತು. 1 ವೀಕ್ ಆಯಿತು ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡಿ. ನನಗೆಲ್ಲರೂ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಏನಾಯಿತು, ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಬಟ್ ನಾವು ವ್ಲಾಗಿಂಗ್ ಮಾಡೋದು ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇನ್ನು ಬಿಟ್ಬಿಟ್ಟು ಇನ್ನು ನಾನು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ MS ಮಾಡೋಕ್ಕೆ. ಇಲ್ಲಿ ಸಾಕಲ್ವ ರಿಯಾಕ್ಷನ್ ಮೇಲೆ ವಿಡಿಯೋಸ್ ಮಾಡೋದು ಬೇಡ ಅಲ್ವಾ? ಸ್ಟಾಪ್ ಮಾಡೋಣ ಅಲ್ಲ? ಸ್ಟಾಪ್ ಮಾಡೋಣ ಬೇಡ ಅಲ್ಲ? ಸಾಕಲ್ಲ? ಸಾಕು. ಸೊ ಇನ್ಮೇಲೆ ನಾವು ವಿಡಿಯೋ ಮಾಡೋದಿಲ್ಲ. ಎಸ್, ತುಂಬ ಬೋರ್ ಆಗುತ್ತೆ. ಸೊ ನಾವು ಬಿಡ್ತಾ ಇದ್ದೀವಿ. ಬಾಯ್ ಗೈಸ್. ಸೊ ಇದು ನನ್ನ ಡಿಸಿಷನ್ ಅಲ್ಲ, ಇದು ನನಗೆ ನನ್ನ ಒಬ್ರು ವೀವರ್ ಕೊಟ್ಟಿರೋ ಅಂತ ಒಂದು ಸಜೆಷನ್. ಪಾಪ ಅವರಿಗೆ ನಾನು ಅದನ್ನ ನೋಡ್ಬಿಟ್ಟು ನನಗೆ ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅವರಿಗೆ ಅಂತ ನನಗೆ ಫೀಲ್ ಆಯಿತು. ಏನು ಹೇಳಿದ್ರು ಅಂದರೆ, ನಾನು ಜನರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಈ ಥರ ವ್ಲಾಗ್ಗಳು ಮಾಡಿ. ಅದ್ರ ಬದಲು ಎಲ್ಲಾದರೂ ಯೂನಿವರ್ಸಿಟಿ, ಕೆನಡಾದಲ್ಲಿ ಎಷ್ಟೊಂದು ಯೂನಿವರ್ಸಿಟಿಗಳಿದೆ, ಅಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ಡಬಲ್ ಡಿಗ್ರಿ MS ಏನಾದರೂ ಒಂದು ಟ್ರೈ ಮಾಡ್ಬೋದಲ್ವಾ? ಈ ಥರ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಜನರದು, ಹಂಗೆ ಹಿಂಗೆ ಅಂತ ಏನೇನೋ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ರು. ಅನ್ಫಾರ್ಚುನೇಟ್ಲಿ ನನಗೆ ಅದನ್ನು ತೋರಿಸೋಣ ಅಂದರೆ, ಆ ಒಂದು ಕಮೆಂಟ್ಸ್ಗಳನ್ನು, ಆ ಒಂದು ಕಾನ್ವರ್ಸೇಷನನ್ನು ತೋರಿಸೋಣ ಅಂದರೆ ಪಾಪ ಅವರು ಆಮೇಲೆ ಬೇಜಾರು ಮಾಡಿಕೊಂಡು ಅಲ್ಲ, ಅವ್ರಿಗೇನೋ ಅನಿಸ್ತೋ ಗೊತ್ತಿಲ್ಲ, ಅದನ್ನು ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ರು ಕಮೆಂಟ್. ಸ್ಕ್ರೀನ್ಶಾಟ್ ತೊಗೊಂಡಿರ್ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಐ ಕ್ಯಾನ್ ಟೇಕ್ ಹರ್ ನೇಮ್, ಅವರ ಹೆಸರು ಹೇಳ್ಬೋದು, ಬಟ್ ನಾನು ಅಷ್ಟು ಅದಕ್ಕೆ ಹೋಗೋದಿಲ್ಲ. ಇದು ಒಬ್ಬರು ಪರ್ಟಿಕ್ಯುಲರ್ ಪರ್ಸನ್ಗೆ ಮಾತ್ರ ನಾನು ಹೇಳ್ತಾ ಇರೋದಲ್ಲ. ಈ ಥರದ ಒಂದು ಮೈಂಡ್ ಸೆಟ್ ತುಂಬ ಜನರಿಗಿದೆ. ಯೂಟ್ಯೂಬ್ ಅನ್ನೋದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್. ಅಲ್ಲಿ ಯಾರು ಏನು ಬೇಕಿದ್ರೂ ಹಾಕ್ಬೋದು, ಏನು ಬೇಕಿದ್ರೂ ಅಪ್ಲೋಡ್ ಮಾಡ್ಬೋದು. ಅದು ಯೂಟ್ಯೂಬ್ಗೆ ಸರಿಯಾ ಇಲ್ಲ ಅಂತ ಅನ್ಸಿದ್ರೆ ಯೂಟ್ಯೂಬೇ ಕಿತ್ತಾಕ್ಬಿಡುತ್ತೆ ಆ ವಿಡಿಯೋನ. ಸೊ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂದರೆ ಅವ್ರಿಗೇನೋ ಇಷ್ಟ ಆಗ್ತಾ ಇದೆ, ನೋಡ್ತಾರೆ. ಯಾರು ಒಂದು ಗನ್ ಪಾಯಿಂಟಲ್ಲಿ ಇಟ್ಬಿಟ್ಟು ನೀವು ನನ್ನ ವಿಡಿಯೋ ನೋಡಲೇಬೇಕು ಅಂತ ಯಾರೂ ಹೇಳೋದಿಲ್ಲ. ನಿಮಗದು ಅವ್ರು ಶೋ ಆಫ್ ಮಾಡಲಿ, ಅವ್ರು ಇನ್ನೇನೋ ಒಂದು ಮಾಡಲಿ, ಅದು ಅವ್ರ ಇಷ್ಟ. ಅವ್ರಿಗೆ ಏನು ಮಾಡಬೇಕು ಅನಿಸುತ್ತೆ, ಏನು ಮಾಡ್ತಿದ್ದಾರೆ ಅವರು, ಅದು ಅವ್ರ ಇಷ್ಟ. ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಹಾಕ್ತಾ ಇದ್ದಾರೆ ಯೂಟ್ಯೂಬ್ಗೆ. ಅದನ್ನು ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಡಿಯನ್ಸ್ ಆಗಿ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಚೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಒಂದು ವಿಡಿಯೋದಲ್ಲಿ ಈ ಥರ ಒಂದು ನನಗೆ ಕಮೆಂಟ್ ಬಂದಾಗ ನಾನು ಅವ್ರಿಗೆ ಹೇಳಿದೆ, ನನಗೆ ನೀವು ಈ ಥರ ಕಮೆಂಟ್ ಮಾಡಿ ಹೇಳೋ ಬದಲು ನೀವೇ ಒಂದು ಸ್ವಲ್ಪ ಟ್ರೈ ಮಾಡಿ ಕೆನಡಾಗೆ ಬನ್ನಿ, ಅಥವಾ ಇನ್ನೆಲ್ಲಾದರೂ ಹೋಗ್ಬಿಟ್ಟು MS ಇನ್ನೊಂದೇನೋ ಒಂದು ಟಾಪ್ ಯೂನಿವರ್ಸಿಟಿಯಿಂದ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರದ್ದು ಆಲ್ರೆಡಿ ಟಾಪ್ ಯೂನಿವರ್ಸಿಟಿಯಿಂದ ಏನೋ ಒಂದು ಡಿಗ್ರಿ ಆಗಿದೆ, MS ಇನ್ನೇನೋ ಒಂದು ಆಗಿದೆ ಅಂತ ಹೇಳಿದ್ರು. ಸೊ ನನಗೆ ಆವಾಗಲೇ ಫೀಲ್ ಆಯಿತು, ಅದು ಏನು ಡಿಗ್ರಿ ಮಾಡಿದ್ರು ಅದು ವೇಸ್ಟು ಅಂತ. ಯಾಕಂದರೆ ಇನ್ನೊಬ್ಬ ಪರ್ಸನ್ ಮೇಲೆ ಅವ್ರೇನೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವ್ರ ಮೇಲೆ ನೀವು ಅವ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಒಂದು ನೆಗೆಟಿವ್ ಕಮೆಂಟ್ ಈ ಥರ ಹಾಕ್ತಾ ಇದ್ದೀರಾ, ಅವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಾ ಅಂದರೆ, ನೀವೇನೇ ಒಂದು ಎಜುಕೇಷನ್ ಮಾಡಿದಿರೋ ಅದು ಖಂಡಿತವಾಗ್ಲೂ ವೇಸ್ಟ್. ಅದು ದೇರ್ ಇಸ್ ನೋ ಯೂಸ್. ಆ ಥರ ಎಜುಕೇಷನ್ ಇದ್ದೂ ಏನೂ ಯೂಸ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಅವರು ಅಷ್ಟೇ ಹೇಳಿ ಸುಮ್ಮನಾಗಿದ್ದಿದ್ರೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರಲಿಲ್ಲ. ಬಟ್ ಶಿ ಕಂಟಿನ್ಯೂಡ್ ಅದನ್ನು ಹೌಸ್ ವೈಫ್ ವಿಷಯಕ್ಕೆ ತೊಗೊಂಡು ಹೋಗಿ ಅದನ್ನು ನನ್ನನ್ನು ಇನ್ನೂ ಜಾಸ್ತಿ ಸಿಟ್ಟು ಬರೋ ಥರ ಮಾಡಿದ್ರು. ಅಂದರೆ ಸಿಟ್ ಇನ್ ದ ಸೆನ್ಸ್ ಅಂದರೆ ಹೌಸ್ ವೈಫ್ ಆಗಿ ಇರೋದ್ರ ಬಗ್ಗೆ ಕಮೆಂಟ್ ಮಾಡಿದ್ರು. ಇವಾಗ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ. ಇವಾಗ ಮೋಸ್ಟ್ ಆಫ್ ದ ಈ ಫ್ಯಾಮಿಲಿ ವ್ಲಾಗ್ಸ್ ಆ ಥರ ಎಲ್ಲ ಏನು ಮಾಡ್ತಾರೆ, ಅವರೆಲ್ಲರೂ ಇವಾಗ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಆರ್ ಹೌಸ್ ಮೇಕರ್ಸ್. ಮನೆಯಲ್ಲೇ ಇದ್ಕೊಂಡು ವ್ಲಾಗಿಂಗ್ ಮಾಡ್ಕೊಂಡು ಈ ಥರ ಏನೋ ಮಾಡ್ಕೊಂಡಿರ್ತಾರೆ. ಸೊ ಅದರ ಅರ್ಥ ಅವರೆಲ್ಲ ಏನೋ ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋ ಕೆಪಾಸಿಟಿ ಇಲ್ಲ, ಅಥವಾ ಅವರಿಗೆ ಆ ಎಜುಕೇಷನ್ ಇಲ್ಲ, ಅವ್ರೇನು ಓದಿಲ್ಲ ಅಂತ ಅಲ್ಲ. ನಾನು ಓದಿದ್ದೀನಿ, ನಂದು ಡಬಲ್ ಡಿಗ್ರಿ ಆಗಿದೆ, ನಾನು MSc ಮಾಡಿದ್ದೀನಿ. ಬಟ್ ನಾನಿವಾಗ ಇರೋ ಏನು ಕಂಟ್ರಿಯಲ್ಲಿ ಇದ್ದೀನಿ ಇವಾಗ ಹೊರಗಡೆ, ಇಲ್ಲಿ ನಾನು ಓದಿರೋ ಎಜುಕೇಷನಿಗೆ ಸರಿಯಾಗಿ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ನಾಟ್ ಓನ್ಲಿ ಅದು ಮಾತ್ರ ಅಲ್ಲ, ಇದು ಇಟ್ಸ್ ಮೈ ಪ್ರಿಫರೆನ್ಸ್. ಇದು ನನಗೇನು ಬೇಕೋ ಅದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ನಾನು ಮನೇಲಿದ್ದೀನಿ, ನಾನು ಮನೇಲಿರೋಕ್ಕೆ ಇದ್ದೀನಿ ಅಂದರೆ ಅದು ಇಟ್ಸ್ ಮೈ ಪ್ರಿಫರೆನ್ಸ್. ಅದು ನಾನು ಚೂಸ್ ಮಾಡ್ಕೊಂಡಿರೋದು. ನನಗೆ ನಾಟ್ ಓನ್ಲಿ ದ್ಯಾಟ್, ನನಗೆ ಮಗ ಇದ್ದಾನೆ, ಅವನು ಹೊಸ್ತು ಅವನಿಗೆ ಕಂಟ್ರಿ. ಸೊ ಅವನನ್ನು ಡೇ ಕೇರಲ್ಲಿ ಹಾಕಿಬಿಟ್ಟು ಇವಾಗ ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗೋದು ಇಟ್ಸ್ ನಾಟ್ ಮೈ ನೆಸೆಸಿಟಿ. ಇವಾಗ ನನಗದು ಬೇಡ, ಅದು ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಐ ಆಮ್ ಗಿವಿಂಗ್ ಪ್ರಿಫರೆನ್ಸ್ ಟು ಮೈ ಫ್ಯಾಮಿಲಿ.
ಎಷ್ಟೊಂದು ಜನ ಲೇಡೀಸ್ ಇವಾಗ ಟ್ಯಾಲೆಂಟೆಡ್ ಇರ್ತಾರೆ, ಅವ್ರಿಗೆ ಎಲ್ಲ ಕೆಪಾಸಿಟಿನೂ ಇರುತ್ತೆ. ಬಟ್ ಕೆಲವೊಂದ್ಸರಿ ಮದುವೆ ಆದಮೇಲೆ ಅಥವಾ ಕೆಲವೊಂದ್ಸರಿ ಮಕ್ಕಳಾದಮೇಲೆ ಅವರು ಕಂಪ್ಲೀಟಾಗಿ ಏನು ಒಂದು ಟೈಮ್ ಅವ್ರು ಕಂಪ್ಲೀಟಾಗಿ ಅವ್ರ ಫ್ಯಾಮಿಲಿಗೆ ಕೊಡ್ತಾರೆ. ವರ್ಕಿಂಗ್ ವುಮನ್ ಆಗಿರ್ಬೋದು ಅಥವಾ ಹೌಸ್ ಮೇಕರ್ ಆಗಿರ್ಬೋದು, ಇಬ್ಬರು ಕೂಡ ಅವರ ಫ್ಯಾಮಿಲಿ ಕಡೆಗೆ ಸೇಮ್ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ತಾರೆ. ಯಾರೂ ಹೆಚ್ಚಿಲ್ಲ, ಯಾರೂ ಕಮ್ಮಿ ಇಲ್ಲ. ಇನ್ಫ್ಯಾಕ್ಟ್ ಹೌಸ್ ವೈಫ್ ಆಗಿರೋದು ಏನಷ್ಟು ಈಸಿ ಇಲ್ಲ. ಇಟ್ಸ್ 24 hour ಜಾಬ್ ಅದು. ಸೊ ಬಟ್ ಸ್ಟಿಲ್ ವಿತೌಟ್ ಕಂಪ್ಲೇನಿಂಗ್ ಡೈಲಿ ಎಲ್ಲ ಹೌಸ್ ಮೇಕರ್ಸ್ ಆಗಿರೋರು ಡೈಲಿ ಅದನ್ನು ವಿತೌಟ್ ಕಂಪ್ಲೇನಿಂಗ್ ಮಾಡೇ ಮಾಡ್ತಾರೆ. ಬಟ್ ನಾವಿವಾಗ ಕಮಿಂಗ್ ಟು ದ ಯೂಟ್ಯೂಬ್ ವ್ಲಾಗರ್ ಪಾರ್ಟಿಗೆ ಬಂದರೆ, ವ್ಲಾಗರ್ಸ್ಗಳ ಬಗ್ಗೆ ಹೇಳೋದಾದರೆ, ಅಂದರೆ ಯಾರೆಲ್ಲ ವ್ಲಾಗ್ ಮಾಡೋರೆಲ್ಲ ಹೌಸ್ ವೈಫ್ ಆಗಿದ್ದಾರೆ ಅಂತ ಕಮೆಂಟ್ ಹಾಕ್ತಾರೆ. ಸೊ ಅದಕ್ಕೆ ಹೇಳಬೇಕು ಅಂದರೆ, ಈವನ್ ಬೀಯಿಂಗ್ ವಿತ್ ಹೌಸ್ ವೈಫ್, ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್. ಅವ್ರು ಏನು ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಏನು ಮಾಡೋದ್ರಲ್ಲಿ ಸ್ವಲ್ಪ ಗುಡ್ ಇದ್ದಾರೆ, ಅದನ್ನು ಮಾಡೋಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲೂ ಜನಗಳಿಗೆ ಉರಿ, ಅದನ್ನು ನೋಡೋಕ್ಕಾಗಲ್ಲ ಜನಗಳಿಗೆ. ಹೌಸ್ ವೈಫ್ ಆಗಿದ್ಕೊಂಡು ಇವ್ರೇನಕ್ಕೆ ಏನೇನೋ ಮಾಡಿ ತೋರಿಸ್ತಾರೆ, ಇವ್ರಿಗೆ ಹಾಕಿದೆಲ್ಲ ಬೇಕು ಅನ್ನೋ ಅಷ್ಟು ಒಂಥರ ಉರಿ ಕೆಲವು ಜನಗಳಿಗೆ. ಸೊ ಇದು ಅವ್ರಿಗೆ ಹೇಳ್ತಾ ಇರೋ ಮಾತು ನಾನು. ಆ್ಯಂಡ್ ಐ ಆಮ್ ಶೋರ್ ಈ ಥರದ ಕಮೆಂಟ್ಸ್ ನಾಟ್ ಓನ್ಲಿ ಹೌಸ್ ವೈಫ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೂ ಬರುತ್ತೆ. ಸೊ ಈ ಜನಗಳಿಗೆ ಸಮಾಧಾನ ಇಲ್ಲ. ಹಂಗಿದ್ರು ಆಗಲ್ಲ, ಹಿಂಗಿದ್ರು ಆಗೋದಿಲ್ಲ. ಸೊ ಯಾರನ್ನು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಅವರು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಅವ್ರ ಹೌಸ್ ವೈಫೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅವ್ರನ್ನ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯು ನೆವರ್ ನೋ ಅವ್ರು ಎಷ್ಟು ಟ್ಯಾಲೆಂಟೆಡ್ ಅಂತ. ಸೊ ಹೌಸ್ ವೈಫ್ ಆದ್ರೇನು, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈಂಗ್ ಟು ಎಂಟರ್ಟೈನ್ ಪೀಪಲ್ ಆ್ಯಂಡ್ ಹಾಗೆ ಡೈಲಿ ಹೆಂಗೆ ಐ ಕ್ಯಾನ್ ಬಿ ಬೆಟರ್, ನಾನು ಹೆಂಗೆ ಬೆಟರ್ ಆಗ್ಬೋದು ನೆನ್ನೆಗಿಂತ ಅನ್ನೋದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಈವನ್ ಬೀಯಿಂಗ್ ಅ ವರ್ಕಿಂಗ್ ವುಮನ್ ಮತ್ತು ಯಾವುದೋ ಒಂದು ಟಾಪ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡು ನೀವೇನು ಮಾಡ್ತಾ ಇದ್ದೀರಾ, ಒಬ್ಬ ಹೌಸ್ ವೈಫ್ ಚಾನಲಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಐ ನೋ ಯು ಆರ್ ಕ್ಲಿಯರ್ಲಿ ಜೆಲಸ್. ಐ ಫೀಲ್ ಸ್ಯಾಡ್ ಫಾರ್ ಯು ಆ್ಯಂಡ್ ಐ ಹೋಪ್ ಯು ಫೀಲ್ ಬೆಟರ್. ಇದು ನನಗೆ ಕಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಒಂದು ಲಾಸ್ಟ್ ಲೈನ್ 2 ಡೆಡಿಕೇಟ್ ಮಾಡಿದೆ ಅಷ್ಟೇ. ಸೊ ಲೇಡೀಸ್, ನೀವು ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮನ್ ಆಗಿರ್ಬೋದು, ನಿಮಗೂ ಯಾರಾದರೂ ಈ ಥರದ ಕಮೆಂಟ್ ಹೇಳ್ತಾ ಇದ್ದಾರೆ ಅಂದರೆ, ಈ ಥರದ ಕಮೆಂಟ್ ನಿಮಗಿಗೂ ಬೀಳುತ್ತೆ ಅವಾಗವಾಗ ಅಂದರೆ, ತಲ್ಲೇನೇ ಕೆಡಿಸ್ಕೊಂಬಿಡಿ. ಬರೀ ಕೆಲಸ ಇಲ್ದಿರೋರು ಮಾಡೋ ಕಮೆಂಟ್ಸ್ಗಳಿದು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಅಬೌಟ್ ದ ವ್ಲಾಗರ್ಸ್, ಯಾರೆಲ್ಲ ವ್ಲಾಗ್ ಮಾಡ್ತಾ ಇದ್ದೀರಾ ಬೀಯಿಂಗ್ ಅ ಹೌಸ್ ವೈಫ್, ಅವರೆಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ನಿಮಗೂ ಬರುವಂಥ ನೆಗೆಟಿವ್ ಕಮೆಂಟನ್ನು ನೀವು ಮೈಂಡೇ ಮಾಡಬೇಡಿ. ಯು ಆರ್ ರಿಯಲಿ ಡೂಯಿಂಗ್ ಅ ಫ್ಯಾಬ್ ಜಾಬ್ ಆ್ಯಂಡ್ ಜಸ್ಟ್ ರಾಕ್ ಇಟ್. ನನಗೆ ಇದೆಲ್ಲ ಜಸ್ಟಿಫೈ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದರೂ ನಾನು ಏನಕ್ಕೆ ಇದ್ರ ಬಗ್ಗೆ ಮಾತಾಡಿದೆ ಇವತ್ತು ಅಂದರೆ, ಎಷ್ಟೊಂದು ಜನರಿಗೆ ಈ ಒಂದು ಮೈಂಡ್ಸೆಟ್ ಇರೋದ್ರಿಂದ, ಅಂದರೆ ಹೌಸ್ ವೈಫ್ ಆಗಿರೋ ಬಗ್ಗೆ ಎಷ್ಟೊಂದು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಇದೊಂದು ಆನ್ಸರ್ ಆಗಬೇಕು ಅಂತ ನಾನು ಇದನ್ನು ಈ ಒಂದು ವಿಡಿಯೋ ಮಾಡಿದೆ. ಈ ಮುಖ ನಿಮ್ಗೆ ಅವಾಗಿಂದ ಕಂಡಿಲ್ಲ ಜಾಸ್ತಿ, ಇವಾಗ ಇಲ್ಲಿ ಬಂದು ಲೂಟಿ ಮಾಡ್ತಾ ಇದ್ದಾನೆ. ಲೂಟಿ ಅಂದರೆ ಇಟ್ಲೆ ಮಾಡ್ತಾ ಇದ್ದಾನೆ. ಯಾಕೆ ಲೂಟಿ ಮಾಡಲ್ವ ನೀನು? ಮಾಡಲ್ವ ನೀನು ಲೂಟಿ? ಒಳ್ಳೆಯವನ ನೀನು, ಭಾರಿ ಗುಡ್ ಬಾಯಾ? ರೇಯನ್ ಶೀಸ್ ಎ ಬಿಬಿ. No, Rayan is a GB. ರೇಯನ್ ಶೀಸ್ ಎ ಬಿಬಿ. No, GB. ಬಿಬಿ ಅಂದರೆ ಬ್ಯಾಡ್ ಬಾಯ್ ಅಂತ, ಜಿ ಬಿ ಅಂದರೆ ಗುಡ್ ಬಾಯ್ ಅಂತ. ಸೊ ನಾನು ಅವ್ನಿಗೆ ಯಾವಾಗಲೂ ನೀನು ಬಿಬಿ ಅಂತ ಹೇಳ್ತಾ ಇರ್ತೀನಿ, ಅದಕ್ಕೆ ನಾನು GB ಅಂತ ಹೇಳ್ತಾ ಇರ್ತಾನೆ. GB. ಓಕೆ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಇರುಮ ಒಂದು ನಿಮಿಷ, ನಾವು Q&A ಮಾಡಿ ತುಂಬ ದಿನ ಆಯಿತು. Q&A ಅಂದರೆ ಅದೇ Q&A ಬ್ಲಾಗ್, ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಬ್ಲಾಗ್ ಮಾಡಿ ನಾವು ತುಂಬ ಟೈಮ್ ಆಯಿತು. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಟೈಮಲ್ಲಿ ಒಂದು Q&A ಬ್ಲಾಗ್ ಮಾಡಿದ್ದೆ, ಅದಾದಮೇಲೆ ಒಂದೂ ಮಾಡಿಲ್ಲ. ಸೊ ನೀವು ತುಂಬ ಜನ ಎಲ್ಲ ಕಮೆಂಟ್ಸ್ಗೆ ನಮಗೆ ರಿಪ್ಲೈ ಕೊಡೋಕ್ಕಾಗಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಸೊ ನಿಮ್ಗೆ ಏನೇ ಒಂದು ಕ್ವೆಶ್ಚನ್ಸ್ ಇದ್ರೂ ನಮ್ಮ ಬಗ್ಗೆ ಅಥವಾ ಕೆನಡಾ ಬಗ್ಗೆ ಅಥವಾ ನನ್ನ ಮಗನ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕು ಅಥವಾ ಕೇಳಬೇಕು ಅಂತ ಅನಿಸಿದ್ರೆ ನೀವು ಈ ಸರಿ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಮುಂದಿನ ಒಂದು ಬ್ಲಾಗನ್ನು ನಾವು Q&A ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ, ಇವನಿಲ್ಲಿ ಯಾವಾಗಿಂದ ರೆಡಿಯಾಗಿ ನಿಂತಿರೋದೆ ಅವನು ಏನಕ್ಕೆ ಅಂದರೆ, ಅದೇ ಅವನದು ಎಂಡ್ ಪಾರ್ಟ್ ಇದೆ ಅಲ್ವಾ, ಅದಕ್ಕೆ ಅವನು ಇಲ್ಲಿ ಬಂದು ನಿಂತಿರೋದು, ಅದನ್ನು ಹೇಳಿ ಮುಗಿಸೋಣ ಅಂತ. ಮುಗಿಸು, ಸ್ಟಾರ್ಟ್ ಮಾಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಅಲ್ಲ, ಅದು ಸಬ್ಸ್ಕ್ರೈಬ್. ಇನ್ನೆಷ್ಟು ವಿಡಿಯೋದಲ್ಲಿ ಸಿಗ್ತೀವಿ, ಅಲ್ಲಿ ತನಕ ಎಲ್ಲಕ್ಕೂ ಸೇರಿ ಟಾಟಾ ಬೈ ಬೈ ಫು, ಟಾಟಾ ಬೈ ಬೈ ಫು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬೈ ಬಾಯ್. ಟಾಟಾ ಬೈ ಬೈ ಬಾಯ್.